ಉಳ್ಳಾಲ ನಗರಸಭೆಗೆ ಈ ದಿನ ಚುನಾವಣೆ ನಡೀತಾ ಇದೆ. ಉಳ್ಳಾಲ ನಗರಸಭೆಯಲ್ಲಿ 31 ವಾರ್ಡ್ಗಳಿದೆ. 31 ವಾರ್ಡ್ಗಳಿಗೆ ಕೂಡ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದಿಂದ 31 ಜನ ಸೂಕ್ತ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿ ಸ್ಪರ್ಧಾ ಕಣಕ್ಕೆ ಕಾಂಗ್ರೆಸ್ ಪಕ್ಷ ಇಲ್ಲಿ ಇಳಿಸಿದೆ. ಈಗಾಗಲೇ ಕಳೆದ 1 ತಿಂಗಳಿನಿಂದ ಚುನಾವಣೆಗೆ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಶಾಸಕರು, ಕರ್ನಾಟಕ ಗಣ ಸರ್ಕಾರದ ವಸತಿ ಮತ್ತು ನಗರಾಭಿವೃದ್ಧಿ ಸಚಿವರು, ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸನ್ಮಾನ್ಯ ಯು ಟಿ ಖಾದರ್ ಅವರ ಮಾರ್ಗದರ್ಶನದಲ್ಲಿ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ಸನ್ಮಾನ್ಯ ಸಂತೋಷ್ ಶೆಟ್ಟಿಯವರ ಮತ್ತು ಕಾಂಗ್ರೆಸ್ ಪಕ್ಷದ ನಾಯಕರ ನೇತೃತ್ವದಲ್ಲಿ ಈ ಚುನಾವಣೆಯನ್ನು ಕಾರ್ಯಕರ್ತರ ಸಹಕಾರದೊಂದಿಗೆ ನಾವು ಎದುರಿಸ್ತಾ ಇದ್ದೇವೆ. ಈಗಾಗಲೇ ಉಳ್ಳಾಲ ನಗರಸಭೆ ಈ ಮೊದಲು ಉಳ್ಳಾಲ ಪುರಸಭೆಯಾಗಿ ನಂತರ ಉಳ್ಳಾಲ ನಗರ ಪಂಚಾಯತ್ ಮಾರ್ಪಟ್ಟಿತ್ತು. ಕಳೆದ ಬಾರಿ ಇಲ್ಲಿ 27 ವಾರ್ಡ್ಗಳಿದ್ದವು. 27 ವಾರ್ಡ್ಗಳಲ್ಲಿ ಕಾಂಗ್ರೆಸ್ ಪಕ್ಷವು 17 ವಾರ್ಡ್ಗಳಲ್ಲಿ ಜಯಗಳಿಸಿ ಕಳೆದ 5 ವರ್ಷಗಳಲ್ಲಿ ಆಡಳಿತವನ್ನು ನಡೆಸಿತ್ತು. ಕಳೆದ 5 ವರ್ಷಗಳಲ್ಲಿ ಆಡಳಿತ ನಡೆಸುವಂಥ ಸಂದರ್ಭದಲ್ಲಿ ಉಳ್ಳಾಲ ಭಾಗದಲ್ಲಿ ಒಳ್ಳೆಯ ಆಡಳಿತವನ್ನು ಕೂಡ ಕೊಟ್ಟಿತ್ತು. ಉಳ್ಳಾಲ ಭಾಗದಲ್ಲಿ ಆಡಳಿತವನ್ನು ಕೊಡುವುದರ ಜೊತೆಗೆ ಈ ಭಾಗದ ಶಾಸಕರು, ನಮ್ಮ ಸಚಿವರಾದಂಥ ಸನ್ಮಾನ್ಯ ಯು ಟಿ ಖಾದರ್ ಅವರು ಕೂಡ ಕಳೆದ 5 ವರ್ಷಗಳಲ್ಲಿ ನಿರಂತರವಾಗಿ ಅದು ರಸ್ತೆಯ ವಿಚಾರ ಇರ್ಬೋದು, ನೀರಿನ ವಿಚಾರ ಇರ್ಬೋದು, ಹಕ್ಕುಪತ್ರ ಕೊಡುವಂಥ ವಿಚಾರ ಇರ್ಬೋದು, ಮೀನುಗಾರಿಕಾ ಜಟ್ಟಿ ರಚಿಸುವಂಥ ವಿಚಾರ ಇರ್ಬೋದು, ಬೇರೆ ಬೇರೆ ಮೂಲಭೂತ ಸೌಕರ್ಯಗಳಿಗೆ ಕೂಡ ಸಚಿವರಾದಂಥ ಸನ್ಮಾನ್ಯ ಯು ಟಿ ಖಾದರ್ ಅವರು ಆದ್ಯತೆಯನ್ನು ಕೊಟ್ಟಿದ್ದಾರೆ. ಈ ಎಲ್ಲ ಕೆಲಸ ಕಾರ್ಯಗಳನ್ನು ಉಳ್ಳಾಲ ನಗರಸಭಾ ವ್ಯಾಪ್ತಿಯ ಎಲ್ಲ ಮತದಾರರು ಕೂಡ ಗಮನಿಸಿದ್ದಾರೆ. ಯು ಟಿ ಖಾದರ್ ಅವರು ಅಭಿವೃದ್ಧಿ ಮಾಡುವಂಥ ಸಂದರ್ಭದಲ್ಲಿ ಪಕ್ಷ ಭೇದವಿಲ್ಲದೆ, ಜಾತಿ ಮತ ಭೇದವಿಲ್ಲದೆ ಎಲ್ಲ ವರ್ಗಗಳಿಗೂ ಕೂಡ ಆದ್ಯತೆಯನ್ನು ಕೊಟ್ಟಿದ್ದಾರೆ. ಇದೆಲ್ಲವನ್ನು ಕೂಡ ಈ ಸಂದರ್ಭದಲ್ಲಿ ಉಳ್ಳಾಲದ ಜನತೆ ಗಮನದಲ್ಲಿಟ್ಟುಕೊಂಡು ಈ ಬಾರಿಯ ಚುನಾವಣೆಯಲ್ಲಿ 31 ಸ್ಥಾನಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚಿನ ಬಹುಮತವನ್ನು ಕೂಡ ಕೊಟ್ಟು ಮುಂದಿನ ಹಂತದಲ್ಲೂ ಕೂಡ ಇಲ್ಲಿ ಕಾಂಗ್ರೆಸ್ ಪಕ್ಷ ಆಡಳಿತವನ್ನು ನಡೆಸುವಂಥ ಎಲ್ಲ ಸಂದರ್ಭಗಳು ಕೂಡ ನಮಗೆ ಕಾಣ್ತಾ ಇದೆ. ಈಗಾಗಲೇ 31 ವಾರ್ಡ್ಗಳಲ್ಲಿ ಕಾಂಗ್ರೆಸ್ ಪಕ್ಷವು 16 ಮಹಿಳಾ ಅಭ್ಯರ್ಥಿಗಳನ್ನು, 15 ಜನ ಪುರುಷ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿದೆ. ನಾವು ಇಲ್ಲಿ ನೋಡೋ ಮಟ್ಟಿಗೆ 31 ಕಡೆಗಳಲ್ಲೂ ಕೂಡ ಕಾಂಗ್ರೆಸ್ ಪಕ್ಷ ಎಲ್ಲ ಕಡೆಗಳಲ್ಲೂ ಕೂಡ ವಿಜಯಿಯಾಗದಿದ್ದರೂ ಕೂಡ ಕೆಲವು ಕಡೆಗಳಲ್ಲಿ ಕಾಂಗ್ರೆಸ್ ಪಕ್ಷವೇ ವಿಜಯಿಯಾಗುವಂಥ ಬೇರೆ ಪಕ್ಷಕ್ಕೆ ಕೂಡ ಪೈಪೋಟಿಯನ್ನು ಕೊಡ್ತಾ ಇದೆ. 31 ಕಡೆಗಳಲ್ಲೂ ಕೂಡ ಕೆಲವು ಕಡೆಗಳಲ್ಲಿ ಕಾಂಗ್ರೆಸ್ ಪಕ್ಷ ವಿಜಯಿಯಾದರೆ ಇನ್ನು ಕೆಲವು ಕಡೆಗಳಲ್ಲಿ ಕಾಂಗ್ರೆಸ್ ಪಕ್ಷ ಅವರಿಗೆ ನೇರವಾದ ಸ್ಪರ್ಧೆಯನ್ನು ಒಡ್ಡುವಂಥ ಎಲ್ಲ ಸಂದರ್ಭಗಳನ್ನು ಕೂಡ ನಾವು ಕಾಣ್ತಾ ಇದ್ದೇವೆ. ಈಗಾಗಲೇ ನಮಗೆ ತಿಳಿದ ಮಟ್ಟಿಗೆ 31 ವಾರ್ಡ್ಗಳಲ್ಲಿ ಕಾಂಗ್ರೆಸ್ ಮತ್ತು ಬಿ ಜೆ ಪಿಯ ಮಧ್ಯೆ BJP ಕಾಂಗ್ರೆಸ್ ಪಕ್ಷಕ್ಕೆ 13 ಕಡೆಗಳಲ್ಲಿ ಸ್ಪರ್ಧೆಯನ್ನು ಕೊಡ್ತಾ ಇದೆ. ಅದೇ ರೀತಿ JDS ಪಕ್ಷ ಕೂಡ ಒಂದು 5-6 ಕಡೆಗಳಲ್ಲಿ ಕಾಂಗ್ರೆಸ್ ಪಕ್ಷದ ಜೊತೆ ನೇರ ಪೈಪೋಟಿಯನ್ನು ಕೊಡ್ತಾ ಇದೆ. ಮತ್ತು 3-4 ಕಡೆಗಳಲ್ಲಿ ಕಾಂಗ್ರೆಸ್, JDS ಮತ್ತು SDP ಮಧ್ಯೆ ನೇರ ಸ್ಪರ್ಧೆ ಇದೆ. ನಾವು ತಿಳಿದ ಮಟ್ಟಿಗೆ ಸ್ಪಷ್ಟವಾದಂಥ ಬಹುಮತ ಇಲ್ಲಿ ಬರಬೇಕಾದರೆ 16 ಸ್ಥಾನಗಳು ಬೇಕು. ಕಾಂಗ್ರೆಸ್ ಪಕ್ಷ ಇಲ್ಲಿ ಕನಿಷ್ಠ 18 ಸ್ಥಾನ ಗಳಿಸುವುದರ ಜೊತೆಗೆ ನಾವು ನಿರೀಕ್ಷಿಸಿದ ಮಟ್ಟಿಗೆ 23 ಸ್ಥಾನಗಳನ್ನು ಕೂಡ ಕೆಲವೊಂದು ಸಂದರ್ಭದಲ್ಲಿ ಗಳಿಸಬಹುದು. ಯಾಕಂತ ಹೇಳಿದರೆ 18 ಸ್ಥಾನಗಳು ನಮಗೆ ಸ್ಪಷ್ಟವಾದ ವಿಜಯವನ್ನು ಗಳಿಸುವಂಥ ಒಂದು ನಾವು ಇಲ್ಲಿ ಸ್ಪಷ್ಟವಾದಂಥ ವಿಜಯವಾಗುವಂಥ ಸಾಧ್ಯತೆಯನ್ನು ನಾವು ಕಾಣ್ತಾ ಇದ್ದೇವೆ. 5 ಕಡೆ ನೇರ ಸ್ಪರ್ಧೆ ಇರುವುದರಿಂದ 5 ಕಡೆ 50-50 ನೆಲೆಯಲ್ಲಿ ಈ 5 ಸ್ಥಾನಗಳಲ್ಲಿ 5 ಸ್ಥಾನ ಗೆದ್ದರೆ ಕೂಡ 18ರಿಂದ 23 ಸ್ಥಾನದವರೆಗೆ ಕಾಂಗ್ರೆಸ್ ಪಕ್ಷ ಇಲ್ಲಿ ಗೆಲ್ಬೋದು. BJP ಪಕ್ಷಕ್ಕೆ 5 ಅಥವಾ 6 ಅಥವಾ 7 ಸ್ಥಾನಗಳನ್ನು ಗೆಲ್ಲುವಂಥ ಒಂದು ಅವಕಾಶ ಇಲ್ಲಿ ಕಾಣ್ತಾ ಇದೆ. ಮತ್ತು SDP ಅವರು 2-3 ಕಡೆ ಸ್ಪರ್ಧೆಯನ್ನು ಒಡ್ಡಿದ್ರು ಕೂಡ 0ದಿಂದ 2 ಸ್ಥಾನ, 0 ಅಥವಾ ಗೆದ್ದರೆ 2 ಸ್ಥಾನ ಗೆಲ್ಬೋದು. ಅಥವಾ JDS ಇಲ್ಲಿ ಗೆದ್ದರೆ 0 ಅಥವಾ ಹೋದರೆ 2 ಸ್ಥಾನ JDS ಕೂಡ ಹೋಗ್ಬೋದು. ಆದರೆ ನಾವು ಹೇಳ್ತಾ ಇದ್ದೇವೆ ಇಲ್ಲಿ ಎಲ್ಲ ಕಾರಣಗಳಿಂದಲೂ ಕೂಡ ಕಾಂಗ್ರೆಸ್ ಪಕ್ಷ ನಿಶ್ಚಲವಾದಂಥ ಬಹುಮತವನ್ನು ಗಳಿಸಿ ಇಲ್ಲಿ ಆಡಳಿತವನ್ನು ಖಂಡಿತವಾಗಿ ನಡೆಸ್ತದೆ ಮಾತನ್ನು ಈ ಸಂದರ್ಭದಲ್ಲಿ ತಮ್ಮ ಅವಗಾಹನೆಗೆ ತಿಳಿಪಡಿಸ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ನಾನು ಇಲ್ಲಿಯ
ಉಳ್ಳಾಲ ನಗರಸಭಾ ವ್ಯಾಪ್ತಿಯಲ್ಲಿ ಈ ಬಾರಿಯ ಚುನಾವಣೆಯಲ್ಲಿ UT ಖಾದರ್ ಅವರ ಮಾರ್ಗದರ್ಶನದಲ್ಲಿ ಸನ್ಮಾನ್ಯ ಬ್ಲಾಕ್ ಅಧ್ಯಕ್ಷರಾದಂಥ ಸಂತೋಷ್ ಶೆಟ್ಟಿ ಅವರ ನೇತೃತ್ವದಲ್ಲಿ ನಮ್ಮ ಯಾರೆಲ್ಲ ನಾಯಕರು ಎಲ್ಲರೂ ಕೂಡ ಸಹಕಾರವನ್ನು ಕೊಟ್ಟಿದ್ದಾರೆ. ಅವರಿಗೆ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ವಿಜಯಕ್ಕಾಗಿ ಹಗಲಿರುಳು ದುಡಿದಂಥ ಎಲ್ಲ ಕಾರ್ಯಕರ್ತರಿಗೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಅದರ ಜೊತೆಗೆ ಇಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಮತದಾನವನ್ನು ಮಾಡಿದಂಥ ಎಲ್ಲ ಮತದಾರರು ಕೂಡ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಮತ್ತು ನನ್ನ ವೈಯಕ್ತಿಕ ನೆಲೆಯಲ್ಲಿ ನಾನು ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ.